ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಬಗ್ಗೆ ಅಶ್ಲೀಲ ಪದ ಬಳಸಿ ಅವಹೇಳನಕಾರಿ ಪ್ರಚಾರ ನಡೆಸಿದ ಸಂಬಂಧಿಸಿದಂತೆ ಓರ್ವ ಆರೋಪಿ ಬಗ್ಗೆ ಒಂದು ಪ್ರಕರಣ ದಾಖಲಾಗಿತ್ತು. ಆದರೆ ಆ ಆರೋಪಿ ನೇರವಾಗಿ ಇವತ್ತು ಕ್ಷೇತ್ರಕ್ಕೆ ಬಂದು ಕ್ಷಮೆಯನ್ನು ಯಾಚಿಸಿದ್ದಾರೆ. ಅವಹೇಳನ ಮಾಡಿದ ಆರೋಪಿ ಆಲ್ಬರ್ಟ್ ಫೆರ್ನಾಂಡಿಸ್ ಕಟೀಲು ಕ್ಷೇತ್ರಕ್ಕೆ ತೆರಳಿ ಕ್ಷಮೆ ಯಾಚಿಸಿದ್ದಾನೆ. ಕಟೀಲು ಕ್ಷೇತ್ರದಲ್ಲಿ ತಾನು ಮಾಡಿದ ತಪ್ಪು ಎಂದು ಕಣ್ಣೀರಿಟ್ಟು ಕ್ಷಮೆ ಯಾಚಿಸಿದ್ದಾರೆ. ಆಲ್ಬರ್ಟ್ ಫೆರ್ನಾಂಡಿಸ್ ಅವರು ಕಟೀಲು ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದ ಪದಗಳನ್ನು ಬಳಸಿದ್ದರಿಂದ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದು ಬಜ್ಪೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಕ್ಷೇತ್ರಕ್ಕೆ ಆಗಮಿಸಿ ಕಟೀಲು ದೇವಿಯ ಮುಂದೆ ಕೈ ಮುಗಿದು ಕ್ಷಮೆ ಯಾಚಿಸಿದ್ದಾರೆ. ಕಟೀಲ್ದ ಅಮ್ಮ ಯಾನ್ ಈರಿನ ಮನಸ್ಸು ಕೆಲವು ದಿನ ದುಂಬು ಯಾನ್ ಈರಿನ ಮನಸ್ಸಿಗೆ ಯಾನ್ ಬೇಜಾರು ಮಾಡ್ತಿದ್ದೆ. ಇರದಾದ್ರೂ ಇಲ್ಲಿ ಮಸ್ತು ಪಗಣ ಆಗ್ತಿದ್ದೆ. ಅಲ್ಲಿ ಏನು ಪತ್ತಿನ ಕೊಡ್ತಿದ್ದೆ ಇಂಚಿನ ಪಾತ್ರೆ ತಗೊಂಡು ಗೊತ್ತಿದ್ವಿ. ಎನ್ನ ನೆಟ್ಟಿದ್ದೆ ನಾನು ಪಾತ್ರೆ ಇದ್ದೆ. ಎನ್ನ ಪಾತ್ರೆಗಿಂತ ನೀನು ಕ್ಷಮೆ ಕೊಡಲಿ. ಎನ್ನ ಜೀವಮಾನ ಎದುರುಗ ನಿಂತ ಪಾತ್ರೆ ಏನಾದ್ರು ಈ ಪಾತ್ರೆ ಹಿಂದೂ ಸಮಾಜವು ಹಿಂದೂ ಬಾಂಧವರಿಗೆ ಏನಾದ್ರೂ ಮಸ್ತು ಬೇರೆ ಆಗ್ತಿದ್ವಿ. ಅದನ್ನೇ ಪ್ರಭಕ್ಕೆ ನೀರಿನ ಈ ಸನ್ನಿಧಿಗೆ ಪೂರ ಬೈದೇನೆ. ಎಲ್ಲಿ ನೀರಿನ ಕ್ಷಮೆ ಕೊಡು, ಎಲ್ಲಿ ಕ್ಷಮೆ ಕೊಡಲಿ, ಎಲ್ಲಿ ಕ್ಷಮೆ ಕೊಡಲಿ. ನಮ್ಮ ಕಟೀಲಮ್ಮ ತಾಯಿಗೆ ಅವ್ಯಾಚ ಶಬ್ದಗಳಿಂದ ಒಂದು ವಾಯ್ಸ್ ಮೆಸೇಜನ್ನು ದಿನೇಶ್ ಎಂಬವರಿಗೆ ಕಳಿಸಿದ್ರು. ಅದನ್ನು ಆ ಮಾಹಿತಿಯನ್ನು ನಮಗೆ ಬಂದ ಕೂಡಲೇ ನಮ್ಮ ಎಲ್ಲ ಪ್ರಮುಖರಿಗೆ ಎಲ್ಲರಿಗೆ ಆ ವಿಷಯವೆಲ್ಲ ಗೊತ್ತಾದ ಕೂಡಲೇ ಅದನ್ನು ಒಂದು